ಪಾಣೆ ಮಂಗಳೂರು ಶ್ರೀ ಶಾರದಾ ಮಹೋತ್ಸವದ 101ನೇ ವರ್ಷದ ಆಚರಣೆಯ ಪ್ರಯುಕ್ತ ಶ್ರೀ ವಿನಾಯಕ ಫ್ರೆಂಡ್ಸ್ ನರಿಕುಂಬು ಇದರ 4ನೇ ವರ್ಷದ ಹುಲಿವೇಷವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಊದು ಕಾರ್ಯಕ್ರಮ ಜರುಗಿತ್ತು. ಈ ಕಾರ್ಯಕ್ರಮದಲ್ಲಿ ಲಂಚುಲಾಲ್ ಕೆಎಸ್, ಕೃಷ್ಣಪ್ಪ ಗಾಣಿಗ, ನರಸಪ್ಪ ಆಮೀನ್, ಪದ್ಮನಾಭ ಇಡ್ಕಿಲು, ಭುವನೇಶ್ವರ್, ಗಣೇಶ್ ಮರ್ದೂಳಿ, ಧನಂಜಯ್, ಜಯ ಬೊಲ್ಮಾರ್, ಸಂಘದ ಅಧ್ಯಕ್ಷ ನಿಹಾಲ್ ಗಾಣಿಗ ಉಪಸ್ಥಿತರಿದ್ದರು. ಸಂಜೆ ಸರಸ್ವತಿ ವಿದ್ಯಾದಾಯಿನಿ ಭಜನಾ ಮಂದಿರದಿಂದ ಶ್ರೀ ವೀರ ವಿಠಲ ದೇವಸ್ಥಾನದವರೆಗೆ ಚೆಂಡೆ ಮೆರವಣಿಗೆ ನಡೆಯಿತು. ಅಕ್ಟೋಬರ್ 1ರಿಂದ ಹುಲಿವೇಷ ಹೊರಟು ಅಕ್ಟೋಬರ್ 2ರಂದು ರಾತ್ರಿ ಎಸ್ವಿಎಸ್ ಶಾಲಾ ಮೈದಾನದಲ್ಲಿ ವೇಷಧಾರಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಶ್ರೀ ಶಾರದಾ ದೇವಿಯ ವಿಸರ್ಜನಾ ಮೆರವಣಿಗೆಯಲ್ಲೂ ಕೂಡ ಪಾಲ್ಗೊಂಡರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಪಾಣೆ ಮಂಗಳೂರು.